ಪಾತಿರ್ಗ ತುಳುವರಿಪಾಕ ದುಬೈ ಇದರ 8ನೇ ವರ್ಷದ ಗೌಜಿ ಗಮ್ಮತ್ ತುಳುನಾಡ ಗೊಬ್ಬುಲೆದ ಲೇಸ್ ಕಾರ್ಯಕ್ರಮವು ಮಾರ್ಚ್ 20ರಂದು ದುಬೈಯ ಜುಬಿಲ್ ಪಾರ್ಕ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ತುಳುನಾಡಿನ ಸಂಪ್ರದಾಯದಂತೆ ಭಾಗವಹಿಸಲು ಬಂದಂತಹ ತುಳು ಬಾಂಧವರನ್ನ ಬೆಲ್ಲ ನೀರು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಾಯಿತು. ದುಬೈಯ ಖ್ಯಾತ ಉದ್ಯಮಿ ಹಾಗೂ ತಂಡದ ಗೌರವ ಮಾರ್ಗದರ್ಶಕರು ಆದಂತಹ ಅಜ್ಮಲ್ ಸಯ್ಯದ್ ಮತ್ತು ಶ್ರೀಮತಿ ಅಸ್ಮಾತ್ ಅಜ್ಮಲ್ ದಂಪತಿಗಳು ಕಳಸೆಗೆ ಸೇರಿನಿಂದ ಭತ್ತವನ್ನು ತುಂಬಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪ್ರಭಾಕರ್ ಶೆಟ್ಟಿ, ಸತೀಶ್ ಉಲ್ಲಾಲ್, ಶ್ರೀಮತಿ ಬೇಬಿ ಕೋಟ್ಯಾನ್, ನಾವೆಲ್ ಅಲ್ಮೇಡಾ, ಆನಂದ್ ಬೈಲೂರು ಹಾಗೂ ಸಂದೀಪ್ ಕಾರ್ಕಳ ಉಪಸ್ಥಿತರಿದ್ದರು. ದಕ್ಷಿತ್ ಪ್ರೇಮ್ಜಿತ್ ರವರನ್ನ ಅಮರ್ ನಂತೂರು ಅಡಕೆ ಮರದ ಹಾಳೆಯಲ್ಲಿ ಕುಳ್ಳಿರಿಸಿ ಎಳೆಯುವುದರ ಮೂಲಕ ತುಳುನಾಡಿನ ಆಟಗಳಿಗೆ ಚಾಲನೆಯನ್ನ ನೀಡಿದ್ರು. ಭಾಗವಹಿಸಲು ಬಂದ ತುಳುವರನ್ನ ನೊಗ, ಬಲ್, ನಾಯರ್, ಅಡ್ಡಪಲ ಎಂಬ 4 ತಂಡಗಳಾಗಿ ವಿಂಗಡಿಸಿ ನಂತರ ತುಳುನಾಡಿನ ಕ್ರೀಡೆಗಳಾದ ಕಬಡ್ಡಿ, ಲಗೋರಿ, ಹಗ್ಗಜಗ್ಗಾಟ, ಸೈಕಲ್ ಚಕ್ರ ಓಟ, ರಸಪ್ರಶ್ನೆ, ಚಿತ್ರದ ಆಟ, ಅಭಿನಯದ ಆಟ, ಮಕ್ಕಳಿಗೆ ಕಪ್ಪೆ ಜಿಗಿತ, ಲಿಂಬು ಚಮಚ, ಪುಸ್ತಕದ ಓಟ ಮುಂತಾದ ಆಟಗಳನ್ನು ಹಮ್ಮಿಕೊಳ್ಳಲಾಯಿತು. 4 ತಂಡಗಳಿಗೆ ನೀಡಿದ ವಿಷಯಗಳಾದ ಬಯಕೆ ಬೊಕ ತೊಟ್ಟಿಲ್ ಪಾಡುನ ಕ್ರಮ, ಅಂಗನವಾಡಿ, ಮಾವಿ ಮರ್ಮಲ್, ಜಾತ್ರೆ ಬೊಕ ಕೋರಿದ ಕಟ್ಟ ವಿಷಯದ ಬಗ್ಗೆ ತಂಡದ ಅಭಿನಯ ಎಲ್ಲರ ಮನಸೂರೆಗೊಂಡಿತು. ನೋಬೆಲ್ ಅಲ್ಮೇಡಾ ಮತ್ತು ಅಮರ್ ನಂತೂರ್ ಅವರು ಆಟೋಟಗಳನ್ನು ನಿರ್ವಹಿಸಿದ್ರು. ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಹಮ್ಮಿಕೊಳ್ಳಲಾದ ಕ್ರೀಡೆಗಳನ್ನು ಶ್ರೀಮತಿ ಸುಪ್ರಿಯಾ ಆದರ್ಶ್ ಶೆಟ್ಟಿಯವರು ನಿರ್ವಹಿಸಿದ್ರು. 350ಕ್ಕಿಂತಲೂ ಹೆಚ್ಚಿನ ತುಳುವರು ಅತಿ ಉತ್ಸಾಹದಿಂದ ಆಟೋಟಗಳಲ್ಲಿ ಭಾಗವಹಿಸಿ ಸಂತೋಷಪಟ್ಟರು. ತದನಂತರ ದುಬೈಯ ಯಕ್ಷಗಾನ ಕಲಾವಿದ, ಸಮಾಜ ಸೇವಕರಾದ ಪ್ರಭಾಕರ್ ಸುವರ್ಣ ಮತ್ತು ಚಿತ್ರಕಲಾವಿದೆ ಮಮತಾ ಪೂಜಾರಿ ಅವರನ್ನ ಶಾಲು ಹೊದಿಸಿ ಅಪ್ಪೆ ಭಾಷೆ ತುಳುವ ತುಡರೆಂಬ ಬಿರುದನ್ನ ನೀಡಿ ಸನ್ಮಾನಿಸಲಾಯಿತು. ಹಾಗೂ ಕ್ರೀಡೆಯಲ್ಲಿ ವಿಶೇಷ ಸಾಧನೆ ಮಾಡಿದ ಲಕ್ಷ್ಮೀ ಸರಿಫಲಾ ಅವರನ್ನ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಮಧ್ಯಾಹ್ನ ಊಟಕ್ಕೆ ತುಳುನಾಡಿನ ಖಾದ್ಯಗಳಾದ ಗಂಜಿ, ಮಾವಿನಕಾಯಿ ಚಟ್ನಿ, ಕಡಲೆ ಪಲ್ಯರ್, ನುಂಗೇಲ್ ನಂಗ್, ಕಡಲೆಬೇಳೆ ಪಾಯಸವನ್ನ ಊರಿನಿಂದ ತರಿಸಿದ ಅಡಕೆಯ ಹಾಳೆಯ ಪ್ಲೇಟ್ನಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿದ್ದು ವಿಶೇಷವಾಗಿತ್ತು. ಸಂಜೆ ಗೋಳಿ ಬಜ್ಜಿ ಮತ್ತು ಚಹಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಬಂದು ಸಹಕಾರ ನೀಡಿದ ಎಲ್ಲ ಮಹನೀಯರಿಗೆ ನೆನಪಿನ ಕಾಣಿಕೆ ನೀಡಿ ಜಯಗಳಿಸಿದ ತಂಡಗಳಿಗೆ ಪ್ರಶಸ್ತಿ ಪತ್ರ ಮತ್ತು ಪದಕಗಳನ್ನು ನೀಡಿ ಅಭಿನಂದಿಸಲಾಯಿತು. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದವರಿಗೆ ಗಣ್ಯ ವ್ಯಕ್ತಿಗಳಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ತಂಡದ ಅಧ್ಯಕ್ಷರಾದ ಪ್ರೇಮ್ಜಿತ್ ಅವರು ಸ್ವಾಗತಿಸಿದ್ರು. ತಂಡದ ಸಕ್ರಿಯ ಸದಸ್ಯರಾದ ಸತೀಶ್ ಪೂಜಾರಿ, ಕವಿರಾಜ್ ಕುಂದರ್, ಮನೋಜ್ ಕುಲಾಲ್, ಶೋಭಿತಾ ಪ್ರೇಮ್ಜಿತ್, ದೀಪಕ್ ಸನಿಲ್, ಪ್ರೇಮಶ್ರೀ, ಭಾಸ್ಕರ್ ಅಂಚನ್, ಸುಜಿತ್, ಪ್ರತೀಕ್ ಉಳ್ಳಾಲ್, ರವಿಕುಮಾರ್, ಪುರಂದರ ಕುಲಾಲ್, ವಿಕ್ರಮ್, ಗುರುದತ್ ಬೆಲ್ಚಡಾ, ಚೇತನ್ ಕುಲಾಲ್, ರೋಷನ್, ಆದರ್ಶ ಶೆಟ್ಟಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ್ರು. ತುಳು ಪಾತಿರ್ಗ ತುಳುವರಿಪಾಕ ತಂಡದ ಪ್ರಧಾನ ಕಾರ್ಯದರ್ಶಿಯವರಾದ ರೀತು ಅಂಚನ್ ಕುಲಶೇಖರ ತಂಡದ ಸಾಧನೆಯನ್ನ ವಿವರಿಸಿ ಕಾರ್ಯಕ್ರಮವನ್ನ ನಿರೂಪಿಸಿ ನಿರ್ವಹಿಸಿ ಧನ್ಯವಾದ ಸಮರ್ಪಣೆಯನ್ನ ಮಾಡಿದ್ರು. ತುಳು ಪಾತಿರ್ಗ ತುಳುವರಿಪಾಕ ದುಬೈ UAE ಎಂಗ್ಲೆನ 8ನೇ ವರ್ಷದ ಗೌಜಿ ಗಮ್ಮತ್ ತುಳುನಾಡ ಗೊಬ್ಬುಲೆದ ಲೇಸೆ ಇತ್ತೆ ಮುಗಿಯುನ ಅಕೇರಿದ ಹಂತೋಗು ಬೈದ ಒಂದು ಮಾತ ನಮ್ಮ ಇನಿ 300 ಹೆಚ್ಚಿನ ತುಳುವೆರು ಈ ಒಂಜಿ ಲೇಸಡೆ ಬಾರಿ ಕೊರ್ಲುಡು ಪಾಲು ಪಡೆತೇರೆ. ಈ ಒಂಜಿ ಲೇಸಡೆ ಬರ್ತದೆ ಪಾಲು ಪಡೆಯಿನ ಮಾತ ದುಬೈದ ತುಳು ಬಾಂಧವರಿಗೆ ತುಳು ಪಾತೆರ್ಗ ತುಳುವರಿಪಗ ಕೂಟದ ಪರವಾದ ಉಡಳದಿಂಜಿ ಸೊಲ್ಮೇಲಿನ ಸಂದ ಒಂದಿಲ್ಲ. ಇಂದು ನಮ್ಮ ತುಳು ಪಾತೆರ್ಗ ತುಳುವರಿಪಗ ಕೂಟ. ಬ್ಯೂರೋ ರಿಪೋರ್ಟ್ B4 ನ್ಯೂಸ್ UAE.